ಒಂದು ಸಿನಿಮಾ ತೆರೆ ಕಾಣುತ್ತೆ, ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಹೀರೋನು ಸ್ಟಾರ್ ಆಗ್ತಾನೆ, ನಿರ್ದೇಶಕನು ಸ್ಟಾರ್ ಡೈರೆಕ್ಟರ್ ಆಗ್ತಾನೆ. ಆದ್ರೆ ಪ್ರೇಕ್ಷಕ ಚಿತ್ರಮಂದಿರದತ್ತ ಹೆಜ್ಜೆ ಹಾಕುವಂತೆ ಮಾಡಿದ ಡಿಸೈನರ್ ಬಗ್ಗೆ ಯಾರಿಗಾದ್ರೂ ತಿಳಿದಿದ್ಯಾ ಅಥವಾ ಯಾರಾದ್ರೂ ತಿಳಿಯೋ ಪ್ರಯತ್ನವಾದ್ರೂ ಮಾಡಿದ್ರ? ಡಿಸೈನ್ ಪ್ರಿಯರಂತೂ ವಾಹ್ ಅದ್ಭುತ, ಅತ್ಯದ್ಭುತ ಎಂದು ಸುಮ್ಮನಾದ್ರೆ ಪೋಸ್ಟರ್ ನೋಡಿ ಸಿನಿಮಾಗೆ ಹೋಗುವ ಅದೆಷ್ಟೋ ಮಂದಿಗೆ ಪೋಸ್ಟರ್ ಮೇಕಿಂಗ್ ಬಗ್ಗೆ ಅರಿವೇ ಇರಲ್ಲ. ಅದರಲ್ಲೂ ಕರಾವಳಿಯಲ್ಲೇ ಪೋಸ್ಟರ್ ಡಿಸೈನ್ ಆಗುತ್ತೆ ಎನ್ನುವುದು ನಿಮ್ಗೆ ಗೊತ್ತಿದೆಯಾ? ಈ ಬಗ್ಗೆ ತಿಳಿದಿಲ್ಲ ಅಂದ್ರೆ ಉತ್ತರ ಮುಂದಿದೆ ನೋಡಿ. ಕರಾವಳಿಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸ್ತಾ ಇರೋ ಎಡಿಟಿವ್ ಕ್ರಿಯೇಷನ್ಸ್ ಅನ್ನೋ ಟೀಮ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ತುಳು ಚಿತ್ರೋದ್ಯಮ ಬೆಳೆಯುತ್ತಿರುವ ಈ ಕಾಲಘಟ್ಟದಲ್ಲಿ ಪೋಸ್ಟರ್ ಡಿಸೈನ್ಗೆ ಬಹಳಾನೇ ಬೇಡಿಕೆ ಇದೆ. ಹೀಗಾಗಿ ಉತ್ತಮ ತಂತ್ರಜ್ಞರು ಸೇರಿಕೊಂಡು ಕಟ್ಟಿರೋ ಎಡಿಟಿವ್ ಕ್ರಿಯೇಷನ್ಸ್ ಸಂಸ್ಥೆಯಲ್ಲಿ ನಿರ್ಮಾಣವಾದ ಅತ್ಯುತ್ತಮ ದರ್ಜೆಯ ಪೋಸ್ಟರ್ ಡಿಸೈನ್ಗಳನ್ನು ನಾವಿಲ್ಲಿ ನೋಡಬಹುದು. ದೇವದಾಸ್ ಕಾಪಿಕಾಡ್ ನಿರ್ದೇಶನದ ಜಬರ್ದಸ್ತ್ ಶಂಕರ, ರೂಪೇಶ್ ಶೆಟ್ಟಿ ನಿರ್ದೇಶನದ ಗೆರಿಗೇಟ್, ವಿಶ್ವನಾಥ್ ಕೋಡಿಕಲ್ ನಿರ್ದೇಶನದ ಎನ್ನ, ಕೋಸ್ಟಲ್ ವುಡ್ ನಲ್ಲಿ ದಾಖಲೆ ಬರೆದ ರಾಜೇಶ್ ಬ್ರಹ್ಮಾವರ್ ನಿರ್ಮಾಣದ ಜೆಪಿ ತುಮಿರಾಣ್ ನಿರ್ದೇಶನದ ಕಟಪಾಡಿ ಕಟ್ಟಪ್ಪ, ಹಾಗೆ ಕನ್ನಡ ಚಿತ್ರಗಳಾದ ವೀರಪ್ಪು, ಮೂಕ ವಿಸ್ಮಿತ ಸೇರಿದಂತೆ ಅನೇಕ ಪೋಸ್ಟರ್ಗಳು ಇಲ್ಲೇ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ಟ್ಯಾಟುಗಳನ್ನು ಹಾಕೋದ್ರಲ್ಲೂ ಇವರು ನಿಪುಣರು. ಯಾವ ಡಿಸೈನ್ ಎಂತೆಂತಹ ಟ್ಯಾಟು ಬೇಕು ಅಂದ್ರೆ ಸಾಕು, ಒಂದೆಷ್ಟು ನಿಮಿಷಗಳಲ್ಲಿ ಅದು ನಿಮ್ ಕೈಯಲ್ಲಿರುತ್ತೆ. ಇನ್ನು ಕೋಸ್ಟಲ್ ವುಡ್ ಆಗಿ ಸ್ಯಾಂಡಲ್ ವುಡ್ ನಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರೋ ಎಡಿಟಿವ್ ಕ್ರಿಯೇಷನ್ಸ್ ಅಕ್ಟೋಬರ್ 14ರಂದು ಲೋಕಾರ್ಪಣೆಯಾಯಿತು. ಅಂದಿನಿಂದ ಇಂದಿನವರೆಗೆ ಅದೆಷ್ಟೋ ಬ್ಲಾಕ್ ಬಸ್ಟರ್ ಚಿತ್ರಗಳಿಗೆ ಡಿಸೈನ್ ಮಾಡೋ ಮೂಲಕ ಚಿತ್ರ ಪ್ರೇಮಿಗಳನ್ನು ಸಿನಿಮಾ ವೀಕ್ಷಿಸುವಂತೆ ಪ್ರೇರೇಪಿಸಲು ಎಡಿಟಿವ್ ಟೀಮ್ ಕೂಡ ಕಾರಣ ಅನ್ನೋದನ್ನು ಅಲ್ಲಗೆಳೆಯುವಂತಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.